ನಾನು ಹುಟ್ಟಿರೋ ಕಾಲ್ ಮಾಡಿದ್ದಾರೆ ಅವರು ಫಸ್ಟ್ ದಿವಸ ನಾಳೆ ಬರ್ತೇನೆ ಅಂತ ಹೇಳಿದ್ದಾನೆ. ಯಾವಾಗ? ಮೊದಲ ದಿವಸ ನೈಟ್. ಅದು ಯಾವತ್ತು ಕೊಲೆ ಆಗುವಂತೆ 11:30ಗೆ ರಾತ್ರಿಗೆ ರಾತ್ರಿ 11:30 ಮಾಡಿದ್ದಾರೆ. ಹೌದೌದು, ಮಾಡಿಬಿಟ್ಟು ನಾಳೆ ಬರ್ತೀನಿ ಅಂತ. ಸರ್ ಮನೆಯ ಪರಿಸ್ಥಿತಿಯಿಂದ ಇವಾಗ ಮನೆ ಸೇಲ್ ಆಗಿಬಿಟ್ಟಿದೆ ಸರ್ ಅವ್ರದ್ದು. ಇವಾಗ ಬರೋ ತಿಂಗಳು ಮನೆಯಿಂದ ಬರಬೇಕು. ಇವತ್ತು ಆ 2 ಮಕ್ಕಳು ಅನಾಥರಾಗಿದ್ದಾರೆ, 3 ಮಕ್ಕಳು ಅನಾಥರಾಗಿದ್ದಾರೆ. ಕೋವಿಡ್ ಸಮಯದಲ್ಲಿ ಎಷ್ಟು ಇದು ಅಂತ ನೋಡಿ, ಜಾತಿ ಅದು ಯಾವುದೇ ಥರದ್ದು ನೋಡಲಿಲ್ಲ. ಹೋಗಿ ಕೆಲಸ ಮಾಡಿ ಅವರ ಕಾರ್ಯವನ್ನು ಮುಗಿಸಿ ಬಂದವನು. ತುಮಕೂರಿನಲ್ಲಿ ನಡೆದಿರುವಂತಹ 3 ಅಮಾನುಷ ಕೊಲೆಯ ಪ್ರಕರಣ, ಅದು ಕೂಡ ಕಾರಿನಲ್ಲಿ ಬೆಂಕಿ ಹಚ್ಚಿ ಕೊಲೆ ಮಾಡಿರುವಂಥ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಉಜಿರೆಯ TB ಕ್ರಾಸ್ನ ಸಾಹುಲ್ ಹಮೀದ್ ಅವರ ಸ್ನೇಹಿತರಿದ್ದಾರೆ, ಜೊತೆಗೆ ಅವರ ಸಂಬಂಧಿಕರು ಇದ್ದಾರೆ. ಈ 4 ಜನನೂ ಕೂಡ ಮತ್ತೆ ತುಮಕೂರಿಗೆ ಹೋಗೋದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಒಂದಷ್ಟು ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ತುಮಕೂರಿಗೆ ಆಗಮಿಸಲಿಕ್ಕೆ ಅವರನ್ನು ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಇವತ್ತು ತುಮಕೂರಿಗೆ ಹೋಗುವಂತಹ ಗಡಿಬಿಡಿಯಲ್ಲಿ ನಮ್ಮ ಜೊತೆಗೆ ಮಾತನಾಡಿಕ್ಕೆ ಸಿಕ್ಕಿದ್ದಾರೆ. ಸಾಹುಲ್ ಹಮೀದ್ ಅಂತಂದಾಗ ನಿಮ್ಮ ಸ್ನೇಹಿತ, ಏನು ಹೇಳಕ್ಕೆ ಬಯಸ್ತೀರಿ? ಖಂಡಿತವಾಗಿ ಇದೊಂದು ದುಃಖಕರ ವಿಷಯ. ಯಾಕೆಂದರೆ ನಮಗೆ ಆ ಒಂದು ಉಜಿರೆ ಜಮಾತು, ಆ ಉಜಿರೆಯಲ್ಲಿ ಆ ಮಸೀದಿಯಲ್ಲಿ ಯಾವಾಗಲೂ ಏನೋ ಒಂದು ಕಾರ್ಯಕ್ರಮ ಆಗುವಾಗ ಮೊದಲಿಗೆ ನೆನಪಾಗೋದು ಸಾಹುಲ್ ಹಮೀದ್ ಅವ್ರದ್ದು. ಎಲ್ಲ ಕೆಲಸದಲ್ಲೂ ಮುಂಚೂಣಿಯಲ್ಲಿ, ಜಾತಿ ಭೇದ ಮರೆತು ಎಲ್ಲ ಕ್ರೀಡೆಯಲ್ಲಾಗಲಿ ಎಲ್ಲ ಪರ ಜಾತಿಯವರ ಹತ್ರ ಆಗಲೂ ಹೊಂದಾಣಿಕೆ ಮಾಡಿಕೊಂಡು ನಡೀತಿದ್ದ. ಆದರೂ ಇಷ್ಟವರೆಗೆ ಅವನ ಬಗ್ಗೆ ಏನಾದರೂ ಕೇಸು ಅದಿದೇನು ಇಲ್ಲ. ನಮ್ಮ ಊರಲ್ಲಾಗಲಿ ಯಾವುದ್ರಲ್ಲಾಗಲಿ ಸುಖ ಸಂಸಾರ ಚೆನ್ನಾಗಿತ್ತು. ಯಾರು ಅವರನ್ನು ಆ ಥರ ಅವನನ್ನು ಕರ್ಕೊಂಡೋಗಿ ಮೈಂಡ್ ಡೈವರ್ಟ್ ಮಾಡಿದ್ದಾರೆ ಅಂತ ಖಂಡಿತ ಗೊತ್ತಿಲ್ಲ. ಈಗಾಗಲೇ ಅದರ ಬಗ್ಗೆ ನಮ್ಮ ನಾಯಕರುಗಳು ರಕ್ಷಿತ್ ಶಿವರಾಮ್ರವರು, UT ಖದರ್ ಸರು ಮತ್ತು ಉಳಿದ ಎಲ್ಲ ನಾಯಕರು ಈಗ ಸಂಪರ್ಕ ಮಾಡಿದ್ದಾರೆ. ಅವರ DNA ಇದು ಕೂಡ ಇಮಿಡಿಯೇಟಾಗಿ ಆಗುವ ಹಾಗೆ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಮುಗಿಸಬೇಕು. DSP ಸರ್ ಹತ್ರ ಸಂಪರ್ಕದಲ್ಲಿದ್ದಾರೆ, ರಕ್ಷಿತ್ ಶಿವರಾಮ್ ಸರು. ನಾವೆಲ್ಲರೂ ಈಗ ಆಫೀಸಿಗೆ ಬಂದಿದ್ದೆವು ಸಂಪರ್ಕ ಮಾಡಲಿಕ್ಕೆ. ನಮಗೆ ನಾಳೆನೇ ಬರಲಿಕ್ಕೆ ಹೇಳಿದ್ದಾರೆ. ಅದನ್ನು ಆದಷ್ಟು ನಾವು ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡೋಗಿ ಅದನ್ನು ನಾವು ಮಾಡ್ತೇವೆ. ಆದಷ್ಟು ಬೇಗ ನಮಗೆ ಆ ಬಾಡಿಯನ್ನು ನಾವು ಊರಿಗೆ ತಂದು ನಮಗೆ ವಿಧಿವಿಧಾನದ ಪ್ರಕಾರ ಅದನ್ನು ಮಾಡಲೇಬೇಕು ನಮ್ಮ ಮಸೀದಿಯಲ್ಲಿ. ಅದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ನಾವು ಹೇಳ್ತೇವೆ. ಅವರಿಗೆ ಖಂಡಿತವಾಗಿಯೂ ಗಲ್ಲು ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಕೂಡ ಯಾರಿಗೂ ಇಂಥ ಪರಿಸ್ಥಿತಿ, ಇಂಥ ಮನೆ ಸಂಸಾರವನ್ನು ಹೊಡೆಯುವಂಥ ಕೆಲಸ ಯಾರಿಗೂ ಆಗಬಾರ್ದು ಅಂತ ಖಂಡಿತ ನಾವು ಹೇಳ್ತೀವಿ. ಇವತ್ತು ಆ 2 ಮಕ್ಕಳು ಅನಾಥರಾಗಿದ್ದಾರೆ, 3 ಮಕ್ಕಳು ಅನಾಥರಾಗಿದ್ದಾರೆ. ಎಲ್ಲ 3 ಕುಟುಂಬದಲ್ಲಿ ಕೂಡ ಅನಾಥರಾದಂತಹ ಈ ವಿಷಯ ದುಃಖಕರ. ನನಗೆ ನೋಡಲಿಕ್ಕೇ ಅದು ಸಾಧ್ಯ ಇಲ್ಲ. ನಮ್ಮ ಈ ಬೆಳ್ತಂಗಡಿ ತಾಲೂಕು ಒಂದು ಜಿಲ್ಲೆಯಲ್ಲಿ ಇಂಥ ಒಂದು ಘಟನೆ ಆಗಿರೋದು ತುಂಬ ಒಂದು ಛೇದಕರ ಅಂತ ನಾನು ಅನ್ನಿಸ್ತೇನೆ ಸರ್. ಸಾಹುಲ್ ಹಮೀದ್ ನಿಮಗೇನಾಗಬೇಕು? ನನಗೆ ಕಸಿನ್ ಬ್ರದರ್. ಅವರ ಫ್ಯಾಮಿಲಿ ಬಗ್ಗೆ ಏನು ಸರ್? ಅವರ ಫ್ಯಾಮಿಲಿ ಅಂದರೆ ನನ್ನ ಸ್ವಂತ ಅಣ್ಣನ ಥರ ಇದ್ದವನು. ಅಣ್ಣನೇ ನನಗೆ ಎಲ್ಲ ವಿಷಯದಲ್ಲೂ ಅವನಿಗೆ. ನಾನೊಂದು ಹೆಜ್ಜೆ ಇಡಬೇಕಾದ್ರೆ ಅವನ ಹತ್ರ ಕೇಳಿ ನಾನು ಅವನ ಹತ್ರ ಡಿಸಿಷನ್ ತಗೊಂಡು ನಾನು ಹೆಜ್ಜೆ ಇಡ್ತಿದ್ದೆ. ನನಗೆ ಪರ್ಸನಲಾಗಿ ಫ್ಯಾಮಿಲಿ ನಮಗೆ 2 ಕೈ ಇಲ್ದಂಗೆ ಆಗಿದೆ ಅವನು ಈ ಇದರಿಂದ. ನಂದು ಒಂದೇ ರಿಕ್ವೆಸ್ಟ್ ಅಂದರೆ, ಯಾರು ಈ ಥರ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಮಾನ್ಯ UT ಖಾದರ್ ಮುಖ್ಯಮಂತ್ರಿಗಳು ಮತ್ತು ನಮ್ಮ DKC ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಎಲ್ಲರ ಹತ್ರ, ಮತ್ತು ನಮ್ಮ ಇವರು ರಕ್ಷಿತ್ ಶಿವರಾಮ್ ಇವರು ತುಂಬ ಕೆಲಸ ಮಾಡಿದ್ದಾರೆ. ಅವ್ರ ಹತ್ರ ನಾವು ಒಂದೇ ಕೇಳ್ಕೊಳ್ಳೋದು, ಅವ್ರಿಗೊಂದು ಗಲ್ಲು ಶಿಕ್ಷೆಯನ್ನು ಮಾಡಬೇಕು ಯಾರು ಅಪರಾಧಿಗಳಿದ್ದಾರೆ. ಕಡೆಯದಾಗಿ ನೀವು ಸಾಹುಲ್ ಹಮೀದ್ ಅವ್ರನ್ನ ಭೇಟಿಯಾಗಿದ್ಯಾವ? ನಾನು ಮನೆಯಲ್ಲಿ, ಅದೇ ಅವರು ಒಂದು 11-12 ದಿವಸ ಮುಂಚೆ ಮನೆಯಲ್ಲಿ ಇದ್ದ. ನಮ್ಮ ಮನೆಯಲ್ಲಿ ಊಟ ಮಾಡಿ ಮನೆಯಿಂದ ಅದರ ನೆಕ್ಸ್ಟ್ ಡೇ ಅವನು ಹೋಗಿರೋದು, ಮನೆಯಲ್ಲೇ ಭೇಟಿಯಾಗಿರೋದು. ಈಗ ಅವರು ಹೋಗುವಾಗ ಏನಾದರೂ ತಿಳಿಸಿದ್ರಾ? ಆ ಥರದ್ದು ಏನಿಲ್ಲ, ಏನು ಇಲ್ಲ ಆ ಥರದ್ದು ಏನಿಲ್ಲ. ನಾನು ಫೋನ್ ಮಾಡ್ತಿದ್ದೆ ಎಲ್ಲಿದ್ದೆ ಅಂತ, ಮತ್ತು ಇಲ್ಲಿ ಇದ್ದೀನಿ ನಾನು ಬರ್ತೀನಿ ಅಂತ ಅಷ್ಟೇ ನನಗೆ ನಾನು ಮಾಡ್ತಿದ್ದೆ. ಯಾಕಂದರೆ ನನ್ನ ಒಡ ಹುಟ್ಟಿದವನು, ಚಿಕ್ಕದಿಂದಲೂ ಮನೆಯಲ್ಲಿ ಇರ್ತಿದ್ದು, ನಮ್ಮ ಮನೆಯಲ್ಲೇ ಬೆಳೆದವನು ಆಯಿತಾ. ಎಲ್ಲ ಡಿಸಿಷನ್ಗೂ ನನ್ನ ಎಲ್ಲ ಇದಕ್ಕೂ ಅವನೇ. ಅವರಿಗೆ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು ಸರ್. 1 ಹೆಣ್ಣು 2 ಗಂಡು ಮಕ್ಕಳು ಇದ್ದಾರೆ. ಹೌದು. ಎಷ್ಟೆಷ್ಟು ದೊಡ್ಡವರು ಸರ್? ದೊಡ್ಡವರು ಇವಾಗ ಫಸ್ಟ್ ಇಯರ್ ಡಿಗ್ರಿ, ಒಬ್ಬ 9 ವರ್ಷ, ಇನ್ನೊಬ್ಬ ಚಿಕ್ಕ ಹೆಣ್ಮಗು ಚಿಕ್ಕದು. ಸಾಹುಲ್ ಅವರ ಬ್ರದರ್ ಅವರಿಗೆ ಮನೆ ಈಗ ಇಲ್ಲ ಅನ್ನುವಂಥದ್ದು ಹೌದಾ? ಮನೆ ಸೇಲ್ ಆಗಿದೆ. ಸೇಲ್ ಮಾಡಿದೆ. ಎಷ್ಟು ದಿನ ಆಯಿತು ಸೇಲ್ ಮಾಡಿ? ಒಂದು 7-8 ತಿಂಗಳಾಯಿತು. 8 ತಿಂಗಳು ಜಾಸ್ತಿ ಆಯಿತು. ಈಗ ಅವ್ರದ್ದು ಮನೆ ಅದೇ ಮನೇಲಿದ್ದಾನೆ. ಸೇಲ್ ಮಾಡಿದೆ, ಬಿಟ್ಟು ಕೊಡಬೇಕು ನೆಕ್ಸ್ಟ್ ಮಂತ್ ಮಾರ್ಚಿಗೆ, ಅಂದರೆ ಬಿಟ್ಟು ಕೊಡಲಿಕ್ಕೆ ಹೇಳಿದ್ದಾರೆ ಅವರು. ಓಕೆ.
ಈಗ ನಿಮಗೆ ಸಹ ನಿಮ್ಮ ಹೊಡ ಹುಟ್ಟಿದವರು ಅಲ್ವಾ, ನಿಮಗೇನಾದರೂ ಮಾಹಿತಿಗಳಿತ್ತಾ ಅವರು ಏನಕ್ಕೆ ಹೋಗ್ತಾ ಇದ್ದಾರೆ ತುಮಕೂರಿಗೆ ಅಂಥ ಮಾಹಿತಿ ಇಲ್ಲ. ಈಗ ನೀವು ಮೊನ್ನೆ ಹೋಗಿ ಬಾಡಿ ನೋಡಿದ್ರಿ? ಹೌದು, ನೋಡಿದ್ದೇವೆ. ಈಗ ನೀವು ತುಮಕೂರಲ್ಲಿದ್ದಾಗ ಅವ್ರು ನಿಮ್ಮ ಜೊತೆ ಮಾತನಾಡಿದಾರಾ? ಮಾತಾಡಿದ ಇವನಿಗೆ ನಾನು ಇವನು ಒಟ್ಟಿಗೆ ಕಾಲ್ ಮಾಡಿದ್ದಾರೆ ಅವರು. ಫಸ್ಟ್ ದಿವಸ ನಾಳೆ ಬರ್ತೇನೆ ಅಂತ ಹೇಳಿದ್ದಾನೆ. ಯಾವಾಗ? ಮೊದಲು ದಿವಸ ನೈಟ್. ಅದೇ ಅವತ್ತು ಕೊಲೆ ಆಗುವ ಹೊತ್ತೆ 11:30ಗೆ ರಾತ್ರಿಗೆ. ರಾತ್ರಿ 11:30 ಮಾಡಿದ್ದಾರೆ. ಹೌದೌದು, ಮಾಡಿಬಿಟ್ಟು ನಾಳೆ ಬರ್ತೀನಿ ಅಂತ. ನಾನು ಡೈಲಿ ನಿರಂತರ ನಾನು ಕಾಂಟ್ಯಾಕ್ಟಲ್ಲಿದ್ದೆ. ನನಗೆ ಅಂದರೆ ಮನೆಯಿಂದ ನಾನು ಗಲ್ಫಲ್ಲಿರೋದು, ನಾನು ಬಂದ ತಕ್ಷಣ ನನಗೆ ಅವನೇ ಬೇಕು ಎಲ್ಲದಕ್ಕೂ. ಅದಕ್ಕೆ ಇಷ್ಟು ಚಿಕ್ಕ ಕಾರ್ಯಕ್ರಮ ಎಲ್ಲ ಅವನು ಬೇಕೇ. ಯಾವ ಕಾರ್ಯಕ್ರಮ ಇಲ್ಲಾದರೂ ಶಾವುಲ್ ಇಲ್ಲ ಅಂದರೆ ಅವ್ರದ್ದಿಲ್ಲ. ಯಾಕೆಂದರೆ ನನ್ನ ಚಿಕ್ಕಪ್ಪನ ಮಗಳ ಗಂಡ ಅವನು ಶಾವುಲು. ನನ್ನ ಅಂದರೆ ಮನೆಯಿಂದ ಅಂತಲ್ಲ ಸರ್, ಯಾವುದೇ ಒಂದು ಪ್ರಾಬ್ಲಮ್ ಆಗಿ ಊರಲ್ಲಿ ನೈಟ್ 12 ಗಂಟೆ 1 ಗಂಟೆಗೆ ಎದ್ದು ಹೋಗ್ತಾನೆ. ಆಯಿತಾ, ಕೋವಿಡ್ ಸಮಯದಲ್ಲಿ ಎಷ್ಟು ಇದು ಅಂತ ನೋಡಿ, ಜಾತಿ ಅದು ಯಾವುದೇ ಥರದ್ದು ನೋಡಲಿಲ್ಲ. ಹೋಗಿ ಕೆಲಸ ಮಾಡಿ ಅವರ ಕಾರ್ಯವನ್ನು ಮುಗಿಸಿ ಬಂದವನು. ಅವನು ಮಸೀದಿದ್ದು ಕಲೆಕ್ಷನ್ಗೆಲ್ಲ ಹೋಗ್ತಾನೆ. ಈ ಮಸೀದಿದ್ದು ಕಲೆಕ್ಷನ್ಗೆ ಪಾಪದವ್ರದ್ದು ಕಿಟ್ಟು ಕೊಡಲಿಕ್ಕೆಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಈ ಉಪವಾಸ ಟೈಮಲ್ಲಿ ಅವನು ಹೋಗ್ತಾನೆ ಜಾಸ್ತಿಯಾಗಿ. ಹಾಗೆ ನಾವೆಲ್ಲರೂ ಅನ್ಸ್ಕೊಂಡಿದ್ದು ಹಾಗೇನೆ. ಅವನು ಎಲ್ರಿಗೂ ಅವರ ಮನೆಯಲ್ಲಿ ವಿಚಾರ ಅಲ್ಲ, ಎಲ್ಲ ಮನೆಗೆ ಆ ಊರಿಗೆ ಯಾರಾದರೂ ಕಿಟ್ ಕೊಡೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಮನೆ ಇಲ್ಲ ಅಂದರೆ ಕಟ್ ಕೊಡೋದು, ಎಲ್ಲರಿಗೆ ಕಲೆಕ್ಷನ್ ಮಾಡೋದು ಗ್ರೂಪಲ್ಲಿ, ಇದೆಲ್ಲ ಮುಂಚೂಣಿಯಲ್ಲಿ. ಅವನಿಗೆ ಹೇಳಿದರೆ ಅವನು ಒಂದು ಗ್ರೂಪ್ ಮಾಡ್ತಾನೆ. ಆ ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ಅಂಥ ಒಂದು ದುಡ್ಡೆಲ್ಲ ಒಟ್ಟು ಮಾಡಿ ಅವರಿಗೆ ಕೊಡುವಂಥ ವಿಷಯ ಎಲ್ಲ ಮಾಡ್ತಾನೆ. ಈಗ ನೀವು ಬ್ರದರ್ ಆಗಿ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಸರ್? ಮನೆಯ ಪರಿಸ್ಥಿತಿ ಅಂದರೆ ಇವಾಗ ಮನೆ ಸೇಲ್ ಆಗಿಬಿಟ್ಟಿದೆ ಸರ್ ಅವ್ರದ್ದು. ಇವಾಗ ಬರೋ ತಿಂಗಳು ಮನೆಯಿಂದ ಬರಬೇಕು. ಯಾರು ಅವನಿಗೆ ಅಂತ ಏನು ಮಾಡಲಿಲ್ಲ, ಅವನಿಗೆ ಅಂತ ಅವನು ಬಾಯಲ್ಲೇ ಬರಲಿಲ್ಲ. ಒಂದು ಫ್ಯಾಮಿಲಿಗೆ ಇಲ್ಲಾದರೆ ಸೋಷಲ್ ಆಗಿ ಹೋಗ್ತಾ ಇದ್ದ ಅವನು, ಗೊತ್ತಾಯ್ತಾ. ಅವನಿಗೆ ಅಂತ ಯಾವ ಥರದ್ದು ಏನು ಮನೆ ಪರಿಸ್ಥಿತಿ ಅಂತ ಯಾರೂ ಇಲ್ಲ ಇವಾಗ, ಗೊತ್ತಾಯ್ತಾ. ಮಗ ಕಲಿತಿದ್ದಾನೆ, 2 ಚಿಕ್ಕ ಮಕ್ಕಳು. ಮನೆ ನನಗೆ ಅಂದರೆ ಚಿಕ್ಕಪ್ಪನ ಮಗಳ ಗಂಡವ, ನನ್ನ ತಂಗಿ ಗಂಡವ. ಈಗ ಒಂದು ಸಮುದಾಯಕ್ಕೋಸ್ಕರ ಅಂತಲ್ಲ, ಮಸೀದಿ ಅಲ್ಲ, ಎಲ್ಲ ವಿಷಯದಲ್ಲಿ ಎಲ್ಲಿ ಯಾವಾಗ ರಾತ್ರಿ 1 ಗಂಟೆ ರಾತ್ರಿ ಅವನು ಕರೆದ್ರು ಇಂಥದ್ದು ವಿಷಯ ಇದೆ, ಈಗ ಪ್ರಾಬ್ಲಮ್ ಆಗಿದೆ, ಅದೊಂದು ಆ್ಯಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ಲಾಗಿ ಬರ್ದ. ಇಮಿಡಿಯೇಟ್ಲಿ ಅವನು ಮಲಗಿದ್ದಾನೆ, ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ, ಈಗ ಬರ್ತೇನೆ ನಿಲ್ಲು, ನಾನು ಈಗ ಬರ್ತೇನೆ, ಹಾಸ್ಪಿಟ್ಲಿಗೆ ಬರ್ತೇನೆ ಅಂತ ತುಂಬ ಸಹಾಯ ಮಾಡೋವಂಥ ಒಂದು ವ್ಯಕ್ತಿ. ಭಾವನೂ ಹೌದು, ಮತ್ತು ಎಲ್ಲ ವಿಷಯದಲ್ಲಿ ನಮ್ಗೆ ತುಂಬ ಕೋಆಪ್ರೇಟ್ ಮಾಡ್ತಾಯಿದ್ದ. ಎಲ್ರಿಗೂ ಯಾವುದನ್ನು ಸಮಸ್ಯೆ ಬಂದ ಕೂಡಲೇ ಇಮಿಡಿಯೇಟ್ಲಾಗಿ ಹೋಗೋದು, ಫೋನ್ ಮಾಡೋದು, ಕಾಂಟ್ಯಾಕ್ಟ್ಸ್ ಮಾಡೋದು, ಏನಾದರೂ ಯಾರಿಂದ ದಾರಿ ತಪ್ಪಿ ಬಂದವರಿಗಿದ್ದರೆ ಅವರಿಗೆ ಹಣ ಕೊಟ್ಟು ಕಳಿಸೋದು, ಇಂಥದ್ದೆಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದ. ತುಂಬ ನೋವಾಗ್ತಾ ಉಂಟು ಅವ್ರಿಗಿಂತ ಘಟನೆ ನಡೆದಿದೆ ಅಂತ. ನೀವು ತುಮಕೂರಿಗೆ ಹೊರಟಿದ್ದೀರಿ ಈಗ? ಇವತ್ತು ನೈಟಿಗೆ ಹೋಗೊಂದು ಪ್ರೋಗ್ರಾಮ್ ಇದೆ, ನೋಡಬೇಕು ಯಾವ ಥರ ಆಗ್ತಂತ ಇದೆ. ಅದು ಟೆಸ್ಟಿಗೆ ಅಂತ ಹೇಳಿ ಇವರು ಹೋಗ್ತಾರೆ, ಇವರೊಟ್ಟಿಗೆ ನಾನು ಹೋಗುವಂಥ ಪ್ಲ್ಯಾನ್ ಇದೆ. ನಮ್ಮದು ಶುಕೂರ್ ಅಂತ ಹೇಳಿ. ಆಸಿಫ್ ಅಂತ. ಇವತ್ತು 1 ವಾರ ಇನ್ನೂ ಕೂಡ ಲೇಟ್ ಆಗೋದಿತ್ತು DNA ನಮ್ಮ ರಕ್ಷಿ ಸರ್ ಮಾತಾಡಿ DSPಗೆ ಮೇಲ ನಾಯಕರಿಗೆಲ್ಲ ಮಾತಾಡಿ ನಾಳೆನೇ ಆಗುವಾಗೆ ಈಗ ಎಲ್ಲ 3 ಕುಟುಂಬಗಳು ಸಹ ಹೋಗುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇವತ್ತು ರಾತ್ರಿ ಇಲ್ಲಿಂದ ನಾವು ಹೊರಟು ತುಮಕೂರಿಗೆ DSPಗೆ ಸಂಪರ್ಕ ಮಾಡಿ ಅವರವರ ಕುಟುಂಬದ ಮಕ್ಕಳು ಅವರಿಗೆ ಸಂಬಂಧಪಟ್ಟವರೆಲ್ಲ ಅಲ್ಲಿ ಹೋಗಿ ನಾವು ಮಾಡ್ತೇವೆ ಸರ್. ಈಗ ಥ್ಯಾಂಕ್ಸ್ ಹೇಳ್ತೀವಿ. ಓಕೆ, ಈಗ ಮನೆಯಲ್ಲಿ ಅಮ್ಮ ಸರ್ ಮನೆಯಲ್ಲಿದ್ದಾರೆ, ನನ್ನ ಮನೆಯಲ್ಲಿದ್ದಾರೆ. ಅಂದರೆ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ, ಮಾತಾಡೋ ಮಗನ ಇಲ್ಲ. ತುಂಬ ಬೇಸರ ಅಂದರೆ ಅದು ಹೇಳೋಕ್ಕೆ ಆಗೋ ಥರದ ಬೇಸರ ಅವ್ರದ್ದು. ಇದು ಸಾಹುಲ್ ಅವರ ಕುಟುಂಬಸ್ಥರ ಮಾತು. ಬಹಳ ದುಃಖದಲ್ಲಿದ್ದಾರೆ. ಮತ್ತು ಈ ಒಂದು ಘಟನೆ ಆದ ನಂತರ ಈಗ ಅವರ ಬಾಡಿಯನ್ನು ಕೊಡುವಂಥ ವಿಚಾರದಲ್ಲಿ DNA ತನಿಖೆ ಆದ ನಂತರವೂ ಕೂಡ ಬಾಡಿ ಸಿಗಬೇಕಷ್ಟೇ. ಇನ್ನು ಮುಂದೆ ಆ DNA ಕೆಲಸ ಕಾರ್ಯಗಳಾಗಬೇಕು. ಅದಕ್ಕೋಸ್ಕರವಾಗಿ ತುರ್ತಾಗಿ ಇವರು ತುಮಕೂರಿಗೆ ಹೋಗೋವರಿದ್ದಾರೆ. ತುಮಕೂರಿಗೆ ಹೋಗೋ ಮೊದಲು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಜೊತೆಗೆ ಸಾಹುಲ್ ಹೇಗಿದ್ದರು, ಸಾಹುಲ್ ಸಮಾಜದೊಂದಿಗಿನ ಸಂಬಂಧ ಹೇಗಿತ್ತು ಮತ್ತು ಒಡನಾಟಗಳು ಹೇಗಿತ್ತು, ಯಾವ ರೀತಿಯಾಗಿ ಸಮಾಜಕ್ಕೆ ತುಡಿತಾ ಇದ್ದರು ಅನ್ನುವಂಥದ್ದನ್ನು ವಿಸ್ತೃತವಾಗಿ ತಿಳಿಸಿದ್ದಾರೆ. ಸಂದೀಪ್ ಶೆಟ್ಟಿ ಮತ್ತು ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.